ಇಲ್ಲಿನ ರಾಜ್ಯ ಪ್ರಶಸ್ತಿ ವಿಜೇತ ಕನ್ನಡ ಸಂಘವು ತನ್ನ ಸದಸ್ಯರುಗಳು ಹಾಗೂ ಇನ್ನಿತರ ಆಹ್ವಾನಿತ ಅತಿಥಿಗಳಿಗಾಗಿ ಪವಿತ್ರ ರಮದಾನ್ ತಿಂಗಳ ಶುಕ್ರವಾರದ ಸಂಜೆ ಮನಾಮದಲ್ಲಿರುವ ಕನ್ನಡ ಭವನದ ಸಭಾಂಗಣದಲ್ಲಿ ಇಫ್ತಾರ್ ಕೂಟವೊಂದನ್ನು ಏರ್ಪಡಿಸಿದ್ದು ನೂರಾರು ಜನರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದರು. ಕನ್ನಡ ಸಂಘವು ಪ್ರತಿ ವರ್ಷವೂ ಈ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಿದ್ದು, ಅಧ್ಯಕ್ಷರಾದ ಅಮರನಾಥ್ ರೈ ಹಾಗೂ ಆಡಳಿತ ಮಂಡಳಿಯ ಇತರ ಪದಾಧಿಕಾರಿಗಳು ಕೂಟಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ಆದರದಿಂದ ಬರಮಾಡಿಕೊಂಡರು. ಬಡವ ಶ್ರೀಮಂತನೆಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬನಿಗೂ ಹಸುವಿನ ಮಹತ್ವದೊಂದಿಗೆ ಜೀವನದ ಕಟು ಸತ್ಯವನ್ನ ತೋರಿಸಿಕೊಡುವ ಪವಿತ್ರ ತಿಂಗಳು ಇದಾಗಿದ್ದು, ಉಪವಾಸ ಬಿಡುವ ಸಮಯದಲ್ಲಿ ಪ್ರಾರ್ಥನೆಯಾಗುತ್ತಿದ್ದಂತೆಯೇ ನೆರೆದವರೆಲ್ಲರೂ ಹಣ್ಣು ಹಂಪಲು ಹಾಗೂ ನೀರಿನ ಸೇವನೆಯೊಂದಿಗೆ ಇಫ್ತಾರ್ ಕೂಟಕ್ಕೆ ಚಾಲನೆಯನ್ನ ನೀಡಿದರು. ಇಲ್ಲಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಇತರ ಭಾರತೀಯ ಸಮುದಾಯದ ಗಣ್ಯರುಗಳು ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಸರ್ವಧರ್ಮ ಸಮಾನವೆಂಬ ಸಾಮರಸ್ಯವನ್ನ ತೋರಿದ್ರು. ಇಫ್ತಾರ್ ಕೂಟದ ಅಂಗವಾಗಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಧ್ಯಕ್ಷರಾದ ಅಮರನಾಥ್ ರೈ ಅವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸುತ್ತಾ ಪವಿತ್ರ ರಂಜಾನ್ ತಿಂಗಳ ಮಹತ್ವವನ್ನ ವಿವರಿಸಿ ಆಹ್ವಾನಕ್ಕೆ ಒಗ್ಗಟ್ಟು ಬಂದಂತಹ ಅತಿಥಿಗಳೆಲ್ಲರಿಗೂ ಕೃತಜ್ಞತೆಯನ್ನ ಅರ್ಪಿಸಿ ಶುಭ ಹಾರೈಸಿದ್ರು. ಕನ್ನಡ ಸಂಘದ ಅಧ್ಯಕ್ಷರಾದ ಅಮರನಾಥ್ ರೈ ಮತ್ತು ಉಪಾಧ್ಯಕ್ಷ ಮಹೇಶ್ ಕುಮಾರ್ ಇಫ್ತಾರ್ ಕೂಟದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭಾರತೀಯ ರಾಯಭಾರಿಗಳಾದಂತಹ ವಿನೋದ್ ಕೆ ಜಾಕೋಬ್ ಮತ್ತು ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸುವುದರೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಕನ್ನಡ ಸಂಘದ ಅಧ್ಯಕ್ಷ ಅಮರನಾಥ್ ರೈ ಅವರು ಎಲ್ಲ ಅತಿಥಿಗಳಿಗೂ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ರು. ಅತಿಥಿಗಳಾದ ಯೂಸುಫ್ ಲೋರಿ ಅವರು ರಂಜಾನ್ನ ಪವಿತ್ರ ತಿಂಗಳಲ್ಲಿ ಏಕತೆ ಮತ್ತು ಹಂಚಿಕೆಯ ಮೌಲ್ಯಗಳ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುವ ಒಳನೋಟವುಳ್ಳ ಅತಿಥಿ ಭಾಷಣವನ್ನ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಸಮಾಜಕ್ಕೆ ನೀಡಿರುವ ವಿಶೇಷ ಕೊಡುಗೆಗಾಗಿ ಅತಿಥಿ ಅಬ್ದುಲ್ ಮಜೀದ್ ಬದ್ರುದ್ದೀನ್ ಅವರನ್ನ ಸನ್ಮಾನಿಸಲಾಯಿತು. ತದನಂತರ ಮಾತನಾಡಿದ ಮುಖ್ಯ ಭಾಷಣಕಾರ ಶಹೀದ್ ಚೌಧರಿ ಅವರು ಸಂದೇಶವು ರಂಜಾನ್ನ ಸಮಯದಲ್ಲಿ ಮಾಡುವ ಉಪವಾಸದ ಮಹತ್ವದ ಬಗ್ಗೆ ಉಪನ್ಯಾಸವನ್ನ ನೀಡಿದರು. ಅಬ್ದುಲ್ ಮಜೀದ್ ಬದ್ರುದ್ದೀನ್ ಅವರು ಸಮುದಾಯದ ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ಬಗ್ಗೆ ತಮ್ಮ ಒಳನೋಟವನ್ನು ಹಂಚಿಕೊಂಡರು. ಬಹರೇನ್ ಮಾಹಿತಿ ಮತ್ತು ಫಾಲೋ ಅಪ್ ಕ್ಯಾಪಿಟಲ್ ಗವರ್ನೆಟ್ ನಿರ್ದೇಶಕ ಯೂಸುಫ್ ಲೋರಿ, ಯೂನಿವರ್ಸಲ್ ಇನ್ಸ್ಟ್ರಕ್ಷನ್ಸ್ ಕಂಪನಿ ಲಿಮಿಟೆಡ್ನ ಮುಖ್ಯಸ್ಥರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಅಬ್ದುಲ್ ಮಜೀದ್ ಬದ್ರುದ್ದೀನ್, ಯುನೆಕೋ ಬಹರೇನ್ ಮುಖ್ಯಸ್ಥರಾದ ಜಯಶಂಕರ್, ಸಾರಾ ಗ್ರೂಪ್ ಮತ್ತು ಸಲಹಾ ಮಂಡಳಿಯ ಅಭ್ಯಾಸೋಪಾಧ್ಯಕ್ಷರಾದ ಮೊಹಮ್ಮದ್ ಮನ್ಸೂರ್, ಮೆಟಲ್ಕೋ ಗ್ರೂಪ್ ಮತ್ತು ಅಧ್ಯಕ್ಷರಾದ ಅಬ್ದುಲ್ ರಜಾಕ್, ಶಾಹಿದ್ ಚೌಧರಿ, ಇಂಡಿಯನ್ ಕ್ಲಬ್ನ ಅಧ್ಯಕ್ಷರಾದ ಕ್ಯಾಶಿಸ್ ಪಿರೇರಾ, ಸಿಎಫ್ಒ ಸುಭಾಷ್ ಚಂದ್ರ, ಔಮಾ ಮಿಡಲ್ ಈಸ್ಟ್ ವ್ಯವಸ್ಥಾಪಕ ನಿರ್ದೇಶಕರಾದ ನವೀನ್ ಶೆಟ್ಟಿ ಔಮಾ, ಸೆಂಟ್ರಲ್ ಕೆಫೆಯ ನಿರ್ದೇಶಕರಾದ ಪ್ರಕಾಶ್ ಶೆಟ್ಟಿ, ಅಲ್ ಹಿಲಾಲ್ ಹೆಲ್ತ್ ಕೇರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅಬ್ದುಲ್ ಲತೀಫ್, ಐಸಿಐಸಿಐ ಬ್ಯಾಂಕ್ ಬಹರೇನ್ನ ಮುಖ್ಯಸ್ಥರಾದ ರಾಘವೇಂದ್ರ ಶೆಣಿ ಮೊದಲಾದ ಗಣ್ಯರು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ರಾಮ್ಪ್ರಸಾದ್ ಅಮ್ಮೆನಡ್ಕ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ನೆರೆದವರೆಲ್ಲರಿಗೂ ಧನ್ಯವಾದವನ್ನ ಅರ್ಪಿಸಿದರು. ಕಮಲಾಕ್ಷ ಮೀನ್, B4 ನ್ಯೂಸ್, ಬಹರೇನ್.